ಹಲೋ ಹಾಯ್ ನಮಸ್ತೆ. ನೀವು ನೋಡ್ತಿದ್ದೀರಿ ಪೃಥ್ವಿ ಯೂಟ್ಯೂಬ್ ಚಾನಲ್. ಇವತ್ತದು ಕಂಟೆಂಟ್ ಏನಂದ್ರೆ ಅರ್ನಿಂಗ್ಸ್ ಬಗ್ಗೆ ಒಂದು ಸಣ್ಣದಾದ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಸರ್ಚ್ ಮಾಡ್ತಿದ್ದೆ ಅರ್ನಿಂಗ್ಸ್. ಯಾಕಂದ್ರೆ ಸ್ವಲ್ಪ ದುಡಿಯೋದು ಅಂದ್ರೆ ಎಲ್ಲರಿಗೂ ಈಗ ಸ್ಟೂಡೆಂಟ್ ಆಗಿರ್ಬೋದು ಯಾರು ಸಹ ಅರ್ನಿಂಗ್ಸ್ ಬಗ್ಗೆನೇ ವಿಡಿಯೋ ನೋಡ್ತಾ ಇರ್ತಾರೆ. ಹಾಗಾಗಿ ಒಂದು ಸಣ್ಣ ಅರ್ನಿಂಗ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದ್ರೆ ಯೂಸ್ ಆಗುತ್ತೆ, ಅರ್ನ್ ಮಾಡ್ತಾ ಇರ್ಬೇಕು, ಎಲ್ಲರೂ ಬೆಳಿಬೇಕಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದ್ರೆ ಅರ್ನಿಂಗ್ಸ್ ಅಂದ್ಮೇಲೆ ದುಡ್ಡು ಬರ್ಬೇಕು, ಸುಮ್ನೆ ಅರ್ನ್ ಮಾಡೋದಂತಲ್ಲ. ನಾನು ಹೇಗೆ ಮಾಡೋದಂತ ಹೇಳಿ ಕೊಡ್ತೇನೆ. ಅದಕ್ಕೊಂದು ಲಿಂಕ್ ಉಂಟು, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ ಮೂಲಕ ನೀವು ಲಾಗಿನ್ ಆಗ್ಬೇಕು. ಆಮೇಲೆ ಇದು ಅಮೌಂಟ್ ಬಂದಿರೋ ನಾನು ಪ್ರೂಫ್ ತೋರಿಸ್ತೇನೆ. ನಾನು ಒಂದು ಆಲ್ಮೋಸ್ಟ್ ಇದರಲ್ಲಿ 2500 ತನಕ ಒಂದು ಅರ್ನ್ ಮಾಡಿದ್ದೇನೆ. ಇದು ಪ್ರೂಫ್ ತೋರಿಸ್ತೇನೆ, ನೋಡಿ ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಸ್ಕಿಪ್ ಮಾಡಿ ನಿಮ್ಗೆ ವಿಡಿಯೋದಲ್ಲಿ ಯಾವುದೇ ಒಂದು ಅದ್ರ ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಆಗುತ್ತೆ. ಯಾಕಂದ್ರೆ ಇಲ್ಲದಿದ್ರೆ ನೀವು ಈ ವಿಡಿಯೋ ನೋಡಿ ಸಹ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಗೊತ್ತಾಯ್ತಾ? ಯಾಕಂದ್ರೆ ಸಣ್ಣ ಪಾಯಿಂಟ್ ಇರುತ್ತೆ ಅದ್ರಲ್ಲಿ. ಆ ಪಾಯಿಂಟ್ ಮಿಸ್ ಆದ್ರೆ ಮತ್ತೆ ನಿಮ್ಗೆ ಅರ್ನ್ ಬಗ್ಗೆ ಒಂದು ಸಣ್ಣ ಡೀಟೇಲ್ಸ್ ಮಿಸ್ ಆದ್ರೂ ನೀವು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡ್ತೇರಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಸಹ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ಹಾಗಾದ್ರೆ ನಾನು ಈ ಅರ್ನಿಂಗ್ಸ್ ಬಗ್ಗೆ ಹೇಳ್ತೇನೆ. ಅರ್ನಿಂಗ್ಸ್ ಅಂದ ಕೂಡಲೇ ನೀವು ಆಫೀಸ್ ವರ್ಕ್ ಹಾಗೇನಿಲ್ಲ, ಇದು ಜಸ್ಟ್ ಗೇಮ್ ಇಂದ ಅರ್ನಿಂಗ್ಸ್ ಮಾಡುದು. ಹೇಗಂತ ಹೇಳ್ಕೊಡ್ತೀನಿ. ಸುಮ್ನೆ ನೀವು ಯಾವ ಗೇಮ್ಸ್ ಇನ್ಸ್ಟಾಗ್ರಾಮ್ ಆಗಿ ನೋಡ್ಕಿಂತ ಈ ಗೇಮ್ಸ್ ಮೂಲಕ ನೀವು ಆಡುದು ಒಳ್ಳೇದಂತ ಕಾಣಿಸುತ್ತೆ. ಹೇಗಂತ ಹೇಳಿಕೊಡ್ತೇನೆ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನು ಓಪನ್ ಮಾಡಿ. ಮೊದ್ಲಿಗೆ ಬಂದ್ಬಿಟ್ಟು ನೀವು ಆ ಲಿಂಕ್, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ, ಆದ್ರೂ ಅದು ಸಣ್ಣ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ಕ್ವಿಕ್ ಲಾಗಿನ್ ಅಂತ ಬರುತ್ತೆ. ಆನಂತರ ನಿಮ್ ನಂಬರ್ ಹಾಕಿ, ನಂಬರ್ ಹಾಕ್ತಿದ ನಂತರ ನೋಡಿ OTP ಬರುತ್ತೆ. OTP ಅನ್ನು ಹಾಕಿ ಆಮೇಲೆ ಐ ಆಮ್ ನಾಟ್ ರಾಬರ್ಟ್ ಅಂತ ಬರುತ್ತೆ, ಅದನ್ನು ವೆರಿಫೈ ಮಾಡಿಕೊಂಡು ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ನಿಮ್ಗೆ ಬರುತ್ತೆ, ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ಆ ಆಪ್ ಮೂಲಕ ಬರುತ್ತೆ. ನೋಡಿ ನನ್ನ ಅಕೌಂಟ್ ಅಲ್ಲಿ ತೋರಿಸ್ತಿದೆ ₹2500. ಇದ್ರಲ್ಲಿ ನಿಮಗೆ ಯಾವ ಬೋನಸ್ ಸಹ ಸಿಗೋದಿಲ್ಲ, ಏನಿಲ್ಲ. ಜಸ್ಟ್ ನಾವು ಮೊದ್ಲಿಗೆ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ರೀಚಾರ್ಜ್ ಆದ್ಕೊಳ್ಳೆ ಏನು ಯಾರು ಸ್ಕಿಪ್ ಮಾಡಿ ಮುಂದೆ ಹೋಗ್ಬೇಡಿ, ಹೇಳಿಕೊಡ್ತೇನೆ ಸಣ್ಣ ಡೀಟೇಲ್ಸ್. ನೋಡಿ ಇದರಲ್ಲಿ ಎಷ್ಟು ಗೇಮ್ಸ್ ಉಂಟು. ಫಾಸ್ಟ್ ಪಾರ್ಟಿ, ಮೈನ್ ಕ್ವಿಸರ್, ಅಂದರ್ ಬಾರ್. ನಾನ್ ಮೇನ್ ಆಗಿ ಆಟ ಆಡುತ್ತಿರುವ ಗೇಮ್ಸ್ ಯಾವ್ದಂದ್ರೆ ಅಂದರ್ ಬಾರ್. ಇದರಲ್ಲಿ ಅರ್ನ್ಸ್ ತುಂಬಾ ಮಾಡಬಹುದು. ಹೇಗಂತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಇದಕ್ಕೆ ನಾವು ರೀಚಾರ್ಜ್ ಮಾಡ್ಬೇಕು. ರೀಚಾರ್ಜ್ ಅಂದ್ಕೊಳ್ಳೆ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಯಾವ್ದು ನಾವು ಚಹಾ ಕುಡಿಯೋ ತಿನ್ನೋ ಹಣದಲ್ಲಿ ಇದಕ್ಕೆ ಸ್ವಲ್ಪ ಹಾಕಿ. ಯಾಕಂದ್ರೆ ಅರ್ನ್ ಮಾಡ್ಬೇಕಂದ್ರೆ ತನ್ನಷ್ಟಿಗೆ ಅರ್ನ್ಸ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಅಂದ ಕೂಡಲೇ ನೀವು ಭಯ ಪಡೋದು ಏನ್ ಬೇಕಾಗಿಲ್ಲ. ಯಾಕಂದ್ರೆ ನೀವು 10,000 20,000 ಅಲ್ಲ, ಜಸ್ಟ್ ಒಂದು ಮಿನಿಮಮ್ ಒಂದು ರೀಚಾರ್ಜ್ಗೆ ಹೋಗಿ. ರೀಚಾರ್ಜ್ ಅಲ್ಲಿ ನೀವು ₹300 ಒಳಗಡೆ ಹಾಕ್ಬೇಕು. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಹಾಕ್ಬೇಡಿ. ಅರ್ನಿಂಗ್ಸ್ ಮಾಡ್ಲಿಕ್ಕೆ ಅಷ್ಟು ಹಣ ಬೇಕೇ ಬೇಕು, ನಿಮ್ಗೆ ವೇಸ್ಟ್ ಆಗಲ್ಲ ಯಾವುದೇ. ಅದಕ್ಕೋಸ್ಕರ ಹೇಳ್ತೇನೆ. ನೀವು ಹೇಗೆ ಮಾಡೋದಂತ ಹೇಳಿ ಕೊಡ್ತೇನೆ. ಅದಕ್ಕೆ ಹೋಗಿ 300 ಅಂತ ಸೆಲೆಕ್ಟ್ ಮಾಡಿ, ರೀಚಾರ್ಜ್ ಅಂತ ಬರುತ್ತೆ. ಆಮೇಲೆ ಅದರಲ್ಲಿ ಯಾವ್ದ್ರಿಂದ ನೀವು UPI ID, ಫೋನ್ ಪೇ, ಪೇಟಿಎಂ ಯಾವ್ದ್ರಿಂದ ಆಗುತ್ತೆ ಅದರಲ್ಲಿ ಮಾಡಿ. ಅದರಿಂದ ಹೋಗಿ ಆ ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನರ್ ಅನ್ನು ಅದರಲ್ಲಿ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ ಪೇಮೆಂಟ್ ಹಾಕಿದ ನಂತರ ಅದರಲ್ಲಿ ನಿಮ್ಗೆ ಸ್ಕ್ರೀನ್ ಶಾಟ್ ತೆಗಿಬೇಕು. ಮೇನ್ ಆಗಿ ಸ್ಕ್ರೀನ್ ಶಾಟ್ ತೆಗೆದು ಬ್ಯಾಕ್ ಬಂದ ನಂತರ ನೀವು ಮೊದಲಿಗೆ ಆ ಸ್ಕ್ರೀನ್ ಶಾಟ್ ತೆಗ್ದಿರಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು. ಹಾಕಿ ಪ್ರೊಸೆಸಿಂಗ್ ಆಗುತ್ತೆ. ನಂತರ ನೋಡಿ ಈ ತರ ಬರುತ್ತೆ. ಈ ತರ ಬಂದಾದ್ಮೇಲೆ ಸಕ್ಸಸ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಅದು ಇದರದು ಗೇಮಿನ ಆಪಿಗೆ ಕನೆಕ್ಟ್ ಆಗುತ್ತೆ. ನೋಡಿ ಈ ತರ ಕನೆಕ್ಟ್ ಆಗುತ್ತೆ. ನಂತರ ನೀವು ಬಂದ್ಬಿಟ್ಟು ನೋಡಿ ನಿಮ್ದು ₹300 ಇದಕ್ಕೆ ಆಡ್ ಆಗಿದೆ. ಈಗ ನೆಕ್ಸ್ಟ್ ಗೇಮ್ ಹೇಗೆ ಆಡುದಂತ ಹೇಳಿ ಕೊಡ್ತೇನೆ. ನೀವು ತಲೆ ಬಿಸಿ ಏನ್ ಮಾಡ್ಬೇಕಂತಿಲ್ಲ, ಹೇಗೆ ಆಡುದಂತ ಹೇಳಿ ಕೊಡ್ತೇನೆ. ನೋಡಿ ಮೊದ್ಲಿಗೆ ಬಂದದ್ದು ಅದೇ ಅಂದರ್ ಬಾರ್ ಅಂತ ಓಪನ್ ಮಾಡಿ. ನಂತರ ಈ ಕಡೆ ಅಂದರ್ ರೆಡ್ ಬಾರ್, ಅದರಲ್ಲಿ ನಿಮ್ಗೆ ಟೆಕ್ನಿಕ್ ಈಗ ನೋಡಿ ಇದರಲ್ಲಿ ನಂಗೆ ಹೇಗೆ ಕಾಣಿಸ್ತಿದೆ ಅಂದ್ರೆ ಎಲ್ಲ ಅಂದರ್ ಬಾರ್ ಯಾವ್ದು ಬರ್ತದೆ. ನೆಕ್ಸ್ಟ್ ಅದು ಇದಕ್ಕಿಂತ ಮುಂಚೆ ಯಾವ್ದು ಬರ್ತೀವಿ ಅದನ್ನ ನೋಡ್ಬೇಕು. ನಾವು ಸ್ವಲ್ಪ ಕೇರ್ಫುಲ್ ಆಗಿ ಆಟ ಆಡ್ಬೇಕು. ಯಾಕಂದ್ರೆ ಸ್ವಲ್ಪ ತಲೆಯನ್ನು ಉಪಯೋಗಿಸ್ಬೇಕು. ಯಾಕಂದ್ರೆ ನಾವು ಆಟ ಆಡುತ್ತಿದ್ದೆಲ್ಲ ಅದನ್ನು ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಇದು ತುಂಬಾ ಕೇರ್ಫುಲ್ ಆಗಿ ಆಡ್ಬೇಕು. ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ,
ಕೇರ್ಫುಲ್ ಬೇಕು, ಯಾಕಂದ್ರೆ ನಾವು ಸಿಕ್ಕಿದಾಗೆ ಆಟ ಆಡುದು ಹಾಗೆ ಹೀಗೆ ಎಲ್ಲ ಇರಲ್ಲ. ನೋಡಿ ಮೊದ್ಲಿಗೆ ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ಲಿಕ್ಕೆ ಆಗುತ್ತೆ, ಟ್ರೈ ಮಾಡಿ. ಆಗಲ್ಲ ಅಂತಲ್ಲ, ಇದರಲ್ಲಿ ಈ ಆಪ್ ಅಲ್ಲಿ ತುಂಬಾ ಆಲ್ಮೋಸ್ಟ್ 10,000, 20,000, 30,000 ಆಲ್ಮೋಸ್ಟ್ ಅರ್ನ್ ಮಾಡಿದವರು ಇದ್ದಾರೆ, ಇಲ್ಲ ಅಂತಲ್ಲ. ಇದ್ರಲ್ಲಿ ನೋಡಿ ನೀವು ಕೆಳಗೆ ಡೀಟೇಲ್ಸ್ ಅದರಲ್ಲಿ ಕಾಣ್ತಾ ಇರ್ತದೆ ನಿಮ್ಗೆ ಎಲ್ಲ. 7,000 ಅವರಿಗೆ ಇನ್ವೆಸ್ಟ್ಮೆಂಟ್ ಹೇಗೆ ಆಗುತ್ತೆ ಹಾಗೆ ಆಗ್ತಾ ಹೋಗುತ್ತೆ, ಇದರಲ್ಲಿ ಅರ್ನ್ ಮಾಡಬಹುದು. ಹಾಗೆ ಈ ಅರ್ನಿಂಗ್ಸ್ ವಿಡಿಯೋದಲ್ಲಿ ನೋಡಿ. ಮತ್ತೆ ನಾವು ಈ ಅರ್ನ್ ಮಾಡಿದ್ದೀಗ ಪೇಮೆಂಟ್ ಅನ್ನು ವಿಡ್ರಾ ಮಾಡಿ, ಅದ್ರಲ್ಲಿ ವಿಡ್ರಾ ಉಂಟು. ವಿಡ್ರಾದಲ್ಲಿ ಆಡ್ ಪೇಮೆಂಟ್ ಮೆಥಡ್ ಅಂತ ಹಾಕಿ ಅದರಲ್ಲಿ ನಾವು ಡೈರೆಕ್ಟ್ UPI ID ಗೆ ಹಾಕಿದ್ರೆ ಆಗುತ್ತೆ, ಇಲ್ಲದಿದ್ರೆ ನಮ್ ಬ್ಯಾಂಕ್ ಅಕೌಂಟಿಗೂ ಹಾಕಿದ್ರೆ ಆಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟು ವಿಡ್ರಾ ನಮ್ ಡೈರೆಕ್ಟ್ ಅಕೌಂಟಿಗೆ ಬಂದು ಬೀಳುತ್ತೆ. ಇಷ್ಟೇ, ಇದೊಂದು ಒಳ್ಳೆ ಅರ್ನಿಂಗ್ಸ್ ಆಪ್ ಅಂತಾನೆ ಹೇಳ್ಬೋದು. ಯಾರು ಇದನ್ನು ಮಿಸ್ ಮಾಡಬೇಡಿ. ಆಡುವಾಗ ಮೊದ್ಲಿಗೆ ಯೋಚಿಸಿ, ಯಾಕಂದ್ರೆ ಅರ್ನ್ ಮಾಡುವವರು ಏನೋ ದುಡ್ಡು ಇಲ್ಲದೆ ಅರ್ನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ನಾನು ಹೇಳ್ತಿದ್ದೇನೆ, ಅರ್ನ್ ಮಾಡ್ಬೋದು ಇದ್ರಲ್ಲಿ. ನೋಡಿ, ಇದ್ರಲ್ಲಿ ಅಷ್ಟೇ ಅಲ್ಲ, ಕೆಲವು ಗೇಮ್ಸ್ ಇದೆ, ಅಂದರ್ ಬಾರ್ ಅಂತ ಅಲ್ಲ ನೋಡಿ, ಅದರಲ್ಲಿ ಮತ್ತೆ ಯಾವುದು ಸರ್ಕಲ್, ಹಾಗೆ ಕೆಲವು ಗೇಮ್ಸ್. ಇದರಲ್ಲಿ ಯಾವುದೇ ಏನಂದ್ರೆ ಮೋಸ ಇಲ್ಲ, ನೀವು ನೋಡಿ ಆಡ್ಬೇಕು. ಯಾಕಂದ್ರೆ ಮೇನ್ ಗೇಮ್ ಇದ್ರಲ್ಲಿ ಅಂದರ್ ಬಾರ್, ಅದನ್ನು ಆಟ ಆಡ್ಬೇಕು. ಆಟ ಆಡಿ ಟ್ರೈ ಮಾಡಿ, ನೋಡಿ, ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ಇಂತಹ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಓಕೆ, और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना।